ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹದ ಅಂಗವಾಗಿ ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಮರಳು ಶಿಲ್ಪದ ಮೂಲಕ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಖ್ಯಾತ ಮರಳು ಶಿಲ್ಪ ಕಲಾವಿದ ಹರೀಶ್ ಸಾಗಾ ಹಾಗೂ ಅವರ ತಂಡ ಬೀಚ್ನ ಮರಳಿನಲ್ಲಿ ವಿಭಿನ್ನ ಕಲಾಕೃತಿಯೊಂದಿಗೆ ಗಮನ ಸೆಳೆದರು. ಹರೀಶ್ ಸಾಗಾ ನೇತೃತ್ವದಲ್ಲಿ ರಾಘವೇಂದ್ರ ಜೈನೇರಳಕಟ್ಟೆ ಅವರು ಕೈಚಳಕ ಮೆರೆದರು. ಕುಟುಂಬ ವ್ಯವಸ್ಥೆಯಲ್ಲಿ ಇರುವ ಮದ್ಯಪಾನಿಗಳು ಮಕ್ಕಳ ಮೇಲೆ ಬೀರಬಹುದಾದ ಪರಿಣಾಮದ ಬಗ್ಗೆ ಮರಳು ಶಿಲ್ಪದ ಮೂಲಕ ತೋರಿಸುವ ಪ್ರಯತ್ನವನ್ನ ಕಲಾವಿದರು ನಡೆಸಿದರು. ಫೆಬ್ರವರಿ 9ರಿಂದ ಆರಂಭವಾಗಿರುವ ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹ ಫೆಬ್ರವರಿ 15ರವರೆಗೆ ನಡೆಯಲಿದ್ದು, ಡಾಕ್ಟರ್ ಎವಿ ಬಾಳಿಗ ಮೆಮೋರಿಯಲ್ ಆಸ್ಪತ್ರೆ, ರೋಟರಿ ಕ್ಲಬ್ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಇದರ ನೇತೃತ್ವದಲ್ಲಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳು ನಡೆಯಲಿದೆ. ಶೇರ್ ಮಾಡಿಕೊಳ್ಳಿ, ಎಲ್ಲರೂ ಸೇರಿ ಸಹಾಯ ಹಸ್ತ ನೀಡಿದರೆ ಜನರಿಗೆ